ರಾಜ್ಯದಲ್ಲಿ ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನು ಅಕ್ರಮವಾಗಿ ಮಾರಾಟ ಮಾಡಲಾಗ್ತಾ ಇರೋ ವಿಚಾರ ರಹಸ್ಯವಾಗಿ ಉಳಿದಿಲ್ಲ. ಆದರೆ ಮಂಗಳೂರಿನಲ್ಲೂ ಕೂಡ ಇಂತಹ ದಂಧೆ ನಡೀತಾ ಇದೆಯಾ ಎಂಬ ಅನುಮಾನ ಅಧಿಕಾರಿಗಳಿಗೆ ಮೂಡಿತು. ನಗರದ ಗೋಡೌನ್ ಒಂದಕ್ಕೆ ದಾಳಿ ನಡೆಸಿದ್ದಾರೆ. ಸಾವಿರಾರು ಮೂಟೆ ಅಕ್ಕಿ ಸಕ್ಕರೆಯ ಗೋಣಿಗಳು ಗೋಡೌನ್ನಲ್ಲಿ ಪತ್ತೆಯಾಗಿತ್ತು. ಸದ್ಯ ಅಧಿಕಾರಿಗಳು ಗೋಡೌನ್ಗೆ ಬೀಗ ಜಡಿದಿದ್ದಾರೆ. ಅನ್ನಭಾಗ್ಯದ ಅಕ್ಕಿ ಅಕ್ರಮ ದಾಸ್ತಾನು ಆರೋಪ. ಪಾಂಡೇಶ್ವರದ ಗೋಡೌನ್ ಮೇಲೆ ಅಧಿಕಾರಿಗಳ ದಾಳಿ. ಗೋಡೌನ್ಗೆ ಬೀಗ ಜಡಿದು ತನಿಖೆ ಆರಂಭಿಸಿದ ಅಧಿಕಾರಿಗಳು. ಬಡವರಿಗೆ ಅನುಕೂಲ ಆಗಲಿ ಅಂತ ಅನ್ನಭಾಗ್ಯ ಯೋಜನೆಯನ್ನ ಸರ್ಕಾರ ಜಾರಿ ಮಾಡಿದ್ರೆ ಈ ಯೋಜನೆಗೂ ಕನ್ನ ಹಾಕುವ ಕೆಲಸ ಕದೀಮರು ಮಾಡ್ತಾ ಇದ್ದಾರೆ. ರಾಜ್ಯದ ಹಲವು ಕಡೆಗಳಲ್ಲಿ ಅಧಿಕಾರಿಗಳ ದಾಳಿಯಲ್ಲಿ ಅನ್ನಭಾಗ್ಯದ ಅಕ್ಕಿಗೆ ಕನ್ನ ಹಾಕಿದ ಪ್ರಕರಣಗಳು ಬೆಳಕಿಗೆ ಬಂದಿತ್ತು. ಆದ್ರೆ ಇದೀಗ ಮಂಗಳೂರಿನಲ್ಲೂ ಇಂತಹುದೇ ಒಂದು ಅಕ್ರಮದ ವಾಸನೆ ಬಂದಿದ್ದು ಅಧಿಕಾರಿಗಳು ಪಾಂಡೇಶ್ವರದ ಗೋದಾಮು ಒಂದಕ್ಕೆ ರೈಡ್ ಮಾಡಿದ್ದಾರೆ. ಗೋದಾಮಿನಲ್ಲಿ ಹಲವಾರು ಬ್ರ್ಯಾಂಡ್ನ ನೂರಾರು ಗೋಣಿಗಳಲ್ಲಿ ಅಕ್ಕಿ ದಾಸ್ತಾನು ಇಟ್ಟಿರುವುದು ಬೆಳಕಿಗೆ ಬಂದಿದೆ. ಅಕ್ಕಿಗೆ ಪಾಲಿಶ್ ಮಾಡಿ ಒಣಗಿಸಿ ಮತ್ತೆ ರೀಪ್ಯಾಕಿಂಗ್ ಮಾಡಿ ಮಾರಾಟ ಮಾಡಲಾಗ್ತಾ ಇದೆ ಎಂಬ ಅನುಮಾನ ಅಧಿಕಾರಿಗಳದ್ದು. ಹೀಗಾಗಿ ಸದ್ಯ ಅಕ್ಕಿಗಳ ಸ್ಯಾಂಪಲ್ ಪಡೆದುಕೊಂಡು ಲ್ಯಾಬ್ಗೆ ಕಳುಹಿಸಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ವರದಿ ಬರುವ ತನಕ ಗೋದಾಮಿನಲ್ಲಿನ ಅಕ್ಕಿ ಹೊರ ಹೋಗದಂತೆ ಬೀಗ ಜಡಿದಿದ್ದಾರೆ. ರೊಸಾರಿಯೋ ಕಾಲೇಜ್ ಹಿಂದ್ಗಡೆ ಇರುವಂಥ ಒಂದು ಗೋದಾಮ್ನಲ್ಲಿ ಅನಧಿಕೃತವಾಗಿ ಅಕ್ಕಿಯನ್ನು ದಾಸ್ತಾನು ಇರಿಸಲಾಗಿದೆ ಅಂಥೇಳಿ ಒಂದು ಕಂಪ್ಲೇಂಟ್ ಬಂದಿದ್ರ ಹಿನ್ನೆಲೆಯಲ್ಲಿ ನಾವು ನಮ್ಮ ಅಧಿಕಾರಿಗಳು ಹೋಗಿ ಆ ಗೋಡೌನನ್ನು ರೇಡ್ ಮಾಡಿ ಅಲ್ಲಿ ಇರುವಂಥ ದಾಸ್ತಾನನ್ನು ಪರಿಶೀಲನೆ ಮಾಡಿದ್ದೀವಿ. ಪರಿಶೀಲನೆ ಮಾಡುವಾಗ ನಮಗಲ್ಲಿ ಸುಮಾರು ಬೇರೆ ಬೇರೆ ಬ್ರ್ಯಾಂಡ್ನ ಅಕ್ಕಿಗಳಿರುವಂಥದ್ದು, ಬೇರೆ ಬೇರೆ ವಿಧದ ಅಕ್ಕಿಗಳಿರುವಂಥದ್ದು, ಅಂದರೆ ಕೆಂಪು ಅಕ್ಕಿ, ಬಾಸ್ಮತಿ ಅಕ್ಕಿ, ಜೀರಾ ರೈಸ್, ಸೋನಾ ಮಸೂರಿ, ಕುಚ್ಚಲಕ್ಕಿ, ಹೀಗೆ ಬೇರೆ ಬೇರೆ ವಿಧದ ಅಕ್ಕಿಗಳಿರುವಂಥ ಅಕ್ಕಿ ಚೀಲಗಳು ಪತ್ತೆ ಆಗಿದೆ. ಅದರಲ್ಲಿ ಹಾಗೆಯೇ ಯಾವುದೇ ಬ್ರ್ಯಾಂಡನ್ನು ನಮೂದು ಮಾಡದೇ ಇರುವಂಥ ಕೆಲವು ಬಿಳಿ ಚೀಲಗಳಲ್ಲಿ ಇದ್ದಂಥ ಅಕ್ಕಿ ಕೂಡ ಕಂಡುಬಂದಿದೆ. ಸೊ ಇದರಲ್ಲಿ ಪಡಿತರ ಅಕ್ಕಿ ಇರುವ ಸಾಧ್ಯತೆ ಇರೋದ್ರಿಂದ ಅದನ್ನೆಲ್ಲ ಸೀಸ್ ಮಾಡಿದ್ದೇವೆ, ಅದನ್ನೊಂದು ಮಹಜರ್ ಮಾಡಿ ಸೀಸ್ ಮಾಡಿದ್ದೇವೆ. ಮತ್ತು ಇದ್ರ ಬಗ್ಗೆ ನಮ್ಮ ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್ ಪ್ರಕಾರ ಒಂದು ಕೇಸನ್ನು ಫೈಲ್ ಮಾಡ್ತಾ ಇದ್ದೇವೆ. ಅನ್ನಭಾಗ್ಯದ ಅಕ್ಕಿ ಅಕ್ರಮ ಸಂಗ್ರಹವಾಗಿದೆ ಎಂಬ ಆರೋಪ ಕೇಳಿ ಬಂದ ತಕ್ಷಣ ಅಲರ್ಟ್ ಆದ ಜಿಲ್ಲಾಡಳಿತ ತಕ್ಷಣವೇ ಅಧಿಕಾರಿಗಳನ್ನ ಕಳುಹಿಸಿ ರೈಡ್ ಮಾಡಿಸಿದೆ. ಸಹಾಯಕ ಆಯುಕ್ತ ಹರ್ಷವರ್ಧನ್ ಹಾಗೂ ಆಹಾರ ಇಲಾಖೆಯ ಉಪನಿರ್ದೇಶಕರ ನೇತೃತ್ವದಲ್ಲಿ ಈ ದಾಳಿ ನಡೆಸಲಾಗಿತ್ತು. ಉತ್ತರ ಕರ್ನಾಟಕ ಭಾಗದಿಂದ ಈ ಅಕ್ಕಿ ಮಂಗಳೂರಿಗೆ ಬರ್ತಾ ಇತ್ತು ಹಾಗೂ ಅಕ್ಕಿಯನ್ನ ಇಲ್ಲಿ ಪಾಲಿಶ್ ಮಾಡಿ ರೀಪ್ಯಾಕ್ ಮಾಡಲಾಗ್ತಾ ಇತ್ತು ಎಂಬ ಆರೋಪ ಕೇಳಿ ಬಂದಿತ್ತು. ತಪಾಸಣೆಯ ವೇಳೆಯಲ್ಲಿ ಯಾವುದೇ ಬ್ರ್ಯಾಂಡ್ ನೇಮ್ ಇಲ್ಲದ, ಲೇಬಲ್ ಇಲ್ಲದ ಸುಮಾರು 500 ಕ್ವಿಂಟಲ್ ಅಕ್ಕಿ ಗೋಣಿಯ ಬಗ್ಗೆ ಅಧಿಕಾರಿಗಳು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಆದರೆ ಇದು ಕಾರ್ಯಕ್ರಮಗಳಲ್ಲಿ ಉಳಿಕೆಯಾಗಿ ಒದ್ದೆಯಾದ ಅಕ್ಕಿಗಳಾಗಿದ್ದು ಅದನ್ನ ತಾನು ಒಣಗಿಸಿ ರೀಪ್ಯಾಕ್ ಮಾಡಿ ಕೊಡುತ್ತಿರುವುದಾಗಿ ಗೋದಾಮು ಮಾಲೀಕರು ಹೇಳಿದ್ದಾರೆ. ಸದಾಶಿವ ಕಾಮತ್ ಎಂಬವರಿಗೆ ಸೇರಿದ ಗೋದಾಮು ಇದಾಗಿದ್ದು ಹಲವಾರು ವರ್ಷಗಳಿಂದ ಇವರು ಅಕ್ಕಿ ಸಕ್ಕರೆ ವ್ಯಾಪಾರ ಮಾಡ್ತಾ ಇದ್ದಾರೆ. ಆದರೆ ದೊಡ್ಡದಾದ ಗೋದಾಮಿನಲ್ಲಿ ಅಕ್ಕಿ ಒಣ ಹಾಕಿರುವುದು ಹಾಗೂ ಪಾಲಿಶ್ ಮಾಡಿರುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ನಿಜವಾಗಿಯೂ ಅನ್ನಭಾಗ್ಯದ ಅಕ್ಕಿಗೆ ಇವರು ಕನ್ನ ಹಾಕಿದ್ರಾ ಇಲ್ಲ ಅಧಿಕಾರಿಗಳಿಗೆ ತಪ್ಪು ಮಾಹಿತಿ ಸಿಕ್ಕಿ ರೈಟ್ ಮಾಡಿದ್ರಾ ಅನ್ನೋದು ಸ್ಯಾಂಪಲ್ಗಳ ಲ್ಯಾಬ್ ವರದಿ ಬಂದ ಬಳಿಕವಷ್ಟೇ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ನಮ್ಮ ಕುಡ್ಲ 24x7.